ಇವತ್ತಿನ ವಿಚಾರ ಸಂಕಿರಣದ ವೇದಿಕೆ ಮೇಲಿರುವಂತೆಲ್ಲ ಕಾರ್ಯಕರ್ತ ಬಂಧುಗಳೇ, ರಾಷ್ಟ್ರೀಯ ಸಂಪತ್ತು ಏನು ಅಂತ ಕೇಳಿದರೆ, ಜಗತ್ತಿನಲ್ಲಿ ಎಲ್ಲಿಯೂ ಕಾಣದಷ್ಟು ದೊಡ್ಡ ಪ್ರಮಾಣದ, ಅಂದರೆ ಸುಮಾರು ಒಂದು 65% ಜನ ತರುಣಿಯರು ಇರುವಂಥ ದೇಶ ಭಾರತ. ಅಂಥ ಸಂಪತ್ತಿಗೆ ಇನ್ನೊಂದಷ್ಟು ಸಂಪತ್ತನ್ನು ಸೇರಿಸುವಂಥ, ಅವರನ್ನು ಶಕ್ತಿವಂತರನ್ನಾಗಿ, ಬುದ್ಧಿವಂತರನ್ನಾಗಿ, ಸಮರ್ಪಣಾ ಮನೋಭಾವದಿಂದ, ರಾಷ್ಟ್ರೀಯ ಚಿಂತನೆಯಿಂದ ಅವರನ್ನು ತೊಡಗಿಸಿಕೊಳ್ಳಲಿಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಪಡೀಲಿಕ್ಕೆ ಬಂದಂಥ, ಮುಂದಿನ ದಿನಗಳಲ್ಲಿ ಗುರುಗಳ ಸ್ಥಾನವನ್ನು ಪಡೀತಾ ಇರುವಂಥ ಎಲ್ಲ ಆತ್ಮೀಯ ಬಂಧು ಮಿತ್ರರೇ, ಒಂದು 3-4 ದಿವಸದಿಂದ ಒಂದು ವಾರದಿಂದಲೇ ಜಗತ್ತಿನಲ್ಲಿ ಒಂದು ಘಟನೆ ನಡೀತಾ ಇದೆ. ಗೊತ್ತಾ ನಿಮಗೆ? ಏನು ಅಂತ ಹೇಳ್ಬೋದಾ ಯಾರಾದರೂ? ಏನು ಹೇಳು? ಇಸ್ರೇಲ್ನಲ್ಲಿ ಒಂದು ಯುದ್ಧ ನಡೀತಾ ಇದೆ. ನೀವು ಅದರ ಬೆನ್ನು ಹಿಡಿದಿದ್ದೀರಾ ಗೊತ್ತಿಲ್ಲ, ವಿಷಯದ ಬೆನ್ನು. ಆ ಯುದ್ಧ ನಡೀತಾ ಇರುವಂಥದ್ದು ಯಾಕೆ ಅಂತ ಕೇಳಿದರೆ, ಜಗತ್ತಿನಲ್ಲಿ ಒಂದು ಜನಾಂಗ ಇದೆ, ಅವರನ್ನು ಯಹೂದಿ ಜನಾಂಗ ಅಂತ ಹೇಳ್ತಾರೆ, ಜ್ಯೂಸ್ ಅಂತ ಹೇಳ್ತಾರೆ. ಪ್ರಚಂಡ ಬುದ್ಧಿವಂತ ಒಂದು ಜನಾಂಗ ಅದು. ಅವರ ಹುಟ್ಟು ಸುಮಾರು ಒಂದು 4,000 ವರ್ಷಗಳ ಹಿಂದೆ. ಭಾರತಕ್ಕೆ 16,000 ವರ್ಷಗಳ ಇತಿಹಾಸ ಇದ್ದರೆ, ಅವರಿಗೆ ಸುಮಾರು 4,000 ವರ್ಷದ ಇತಿಹಾಸ. ತುಂಬ ಒಳ್ಳೆಯವರು. ನಿಧಾನವಾಗಿ ಅವರ ಮೇಲೆ ಒಂದು 2,000 ವರ್ಷದ ಹಿಂದೆ ಕ್ರಿಶ್ಚಿಯನ್ರ ಆಕ್ರಮಣ ಆಯಿತು, ಅವರನ್ನು ದಬ್ಬಿದರು. ಸುಮಾರು 1,600 ವರ್ಷಗಳ ಹಿಂದೆ ಅವರ ಮೇಲೆ ಮುಸಲ್ಮಾನರ ಆಕ್ರಮಣ ಆಯಿತು, ಅವರನ್ನು ದಬ್ಬಿದರು. ಅವರಿಗೆ ಅವರ ನೆಲವೇ ಇಲ್ಲ ಅಂತ ಆಯಿತು. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಹರಿದು ಹಂಚೋಗಿದ್ದರು, ಅಲ್ಲಿ ತಮ್ಮ ಬದುಕನ್ನು ನಡೆಸ್ತಾ ಇದ್ದರು. ಯಾವ ದೇಶದಲ್ಲಿದ್ದರೂ ಆ ದೇಶಕ್ಕೋಸ್ಕರ ಒಳ್ಳೆಯದನ್ನು ಮಾಡ್ತಾ ಬಂದರು. ಆದರೆ ಅವರಿಗೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಅವರ ಜೀವನವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು ಭಾರತೀಯರು. ಅವರವರ ಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. 48ರಲ್ಲಿ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಾವು ಬೇರೆ ಬೇರೆ ದೇಶಗಳಲ್ಲಿ ಹೋಗಿದ್ದು, ಆದರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಅದನ್ನು ಇಟ್ಟುಕೊಂಡು ಬದುಕಲಿಕ್ಕೆ ಸಾಕಾರ ಮಾಡಿದಂಥ ಭಾರತೀಯರನ್ನು, ಹಿಂದೂಗಳನ್ನು ನೆನಪು ಮಾಡಿಕೊಳ್ಬೇಕು ಅಂತ. ಅಂಥ ಇಸ್ರೇಲ್ ಯಾವುದಿದೆ, ಒಂದು ಸಣ್ಣ ಭೂಪ್ರದೇಶ, ಸುತ್ತಲೂ ಸುಮಾರು ಒಂದು 7-8 ದೇಶಗಳು ಮುಸಲ್ಮಾನ್ ದೇಶಗಳು. ಅವರು ಇವರನ್ನು ನಾಶ ಮಾಡಬೇಕು ಅಂತ ಹೊರಟಿರುವಂಥವ್ರು. ಒಂದು 3 ಬಾರಿ ಘನಘೋರ ಯುದ್ಧಗಳಾಯಿತು. ಇವರಿದ್ದದ್ದೊಂದು 50 ಲಕ್ಷ, ಸುತ್ತಲೂ ಇದ್ದಂಥ ವಿರೋಧಿ ಅಂದರೆ ಶತ್ರುಗಳು ಅವರು 11 ಕೋಟಿ. ಜಗತ್ತಿನ ಜನ ಏನು ಯೋಚನೆ ಮಾಡ್ತಾರೆ, 11 ಕೋಟಿ ಜನ 50 ಲಕ್ಷ ಜನರ ಮೇಲೆ ಆಕ್ರಮಣ ಮಾಡಿದರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಎಲ್ಲ ನಾಶ ಆಗ್ತದೆ ಅಂತ. ಆದರೆ 3 ಬಾರಿ ಕೂಡ ಗೆದ್ದವರು ಯಹೂದಿ ಜನಾಂಗ, ಇಸ್ರೇಲ್ನವ್ರಿಗೆ ಗೆದ್ದುಕೊಂಡ್ರು. ಈ ಬಾರಿ ಮತ್ತೆ ಮುಸಲ್ಮಾನರ ಒಂದು ಉಗ್ರಗಾಮಿ ಸಂಘಟನೆ ಹಮಾಸ್ ಅಂತ ಹೇಳುವಂಥದ್ದು ಗಾಜಾ ಸ್ಟ್ರಿಪ್ಪಿನಿಂದ ಇವರ ಮೇಲೆ ಆಕ್ರಮಣ ಮಾಡಿತು. ಆಕ್ರಮಣ ಮಾಡಿದಾಗ ಗೊತ್ತಾಗಲಿಲ್ಲ ಅವರಿಗೆ. ಯಾಕೆ ಗೊತ್ತಾಗಲಿಲ್ಲ ಅಂತ ಹೇಳುವಂಥದ್ದು ಮುಂದೆ ಹೇಳಬೇಕಷ್ಟೇ ಏನು ಅಂತ. ಆ ಜನ ಆಕ್ರಮಣ ಮಾಡಿದ ಮೇಲೆ ಇವರು ಯುದ್ಧ ಶುರು ಮಾಡಿದರು. ಅವರು ಯುದ್ಧ ಮಾಡಿದ ಮೇಲೆ ಇವರು ಯುದ್ಧ ಮಾಡಿದರು. ಅದರ ಅಧ್ಯಕ್ಷ ಹೇಳಿಕೊಂಡ್ರು ನೇತನ್ಯಾಹು ಅಂತ, ಯುದ್ಧ ಶುರು ಮಾಡಿದ್ದವರು, ಯುದ್ಧ ಮುಗಿಸೋದು ನಾವು ಅಂತ. ಆ ಯುದ್ಧದ ಸ್ಥಿತಿ ಹೇಗಾಗಿದೆ ಅಂತ ಕೇಳಿದರೆ, 2-3 ದಿವಸ ಆದ ತಕ್ಷಣ ಅವರ ಹತ್ರ ಸೈನ್ಯ ಇದ್ದದ್ದು 2 ಲಕ್ಷ. ಇನ್ನು 3 ಲಕ್ಷ ಜನ ಸೈನ್ಯ ತರಬೇತಿ ಪಡೆದವರಿದ್ದರು. ಆ ಎಲ್ಲ ಸೈನ್ಯ ತರಬೇತಿ ಪಡೆದವರು ಮತ್ತೆ ಇಸ್ರೇಲ್ಗೆ ಹೋದರು. ಒಬ್ಬರು ಬೊಂಬೈಯಲ್ಲಿದ್ದರು, ಮುಂಬೈಯಲ್ಲಿ ಕೆಲಸ ಮಾಡ್ತಾಯಿದ್ರು. ಈ ವಿಷಯ ಗೊತ್ತಾದ ತಕ್ಷಣ ಒಂದು ವಿಶೇಷವಾದಂಥ ವೀಸವನ್ನು ಪಡೆದು ಅವರು ಇಸ್ರೇಲಿಗೆ ಹೋದರು. ಜಗತ್ತಿನ ಬೇರೆ ಬೇರೆ ದೇಶದಲ್ಲಿದ್ದಂಥವರು ವಾಪಸ್ ಬಂದರು.
ನಿನ್ನೆ ಅದನ್ನು ತೋರಿಸ್ತಾ ಇದ್ದರು. ಅವರು ವಾಪಸ್ ಬರುವಾಗ ಆನಂದವೂ ಆನಂದ, ಅವರಿಗೆ ವಿಪರೀತ ಖುಷಿ. ದುಃಖದಲ್ಲಿ ಅಯ್ಯೋ ನಾನು ಮನೆಯಲ್ಲಿರ್ತಿದ್ದೆ, ಈಗೇನು ಯುದ್ಧದಲ್ಲಿ ಹೋಗಿ ನನಗೇನಾಗ್ಬಿಡುತ್ತೋ, ನನ್ನ ಹೆಂಡತಿ ಮಕ್ಕಳಿಗೆ ಏನು ಗತಿಯ, ಯಾವುದು ಯೋಚನೆ ಮಾಡಿದೆ ಸಂಭ್ರಮದಿಂದ ಅವರು ದೇಶಕ್ಕೆ ವಾಪಸ್ ಬಂದರು. ನನ್ನ ದೇಶವನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತ. ಸಾಮಾನ್ಯ ನಮ್ಮ ದೇಶದಲ್ಲಿ ನೀವು ನೋಡಿರ್ಬೋದು, ಯಾರು ಪ್ರಧಾನಮಂತ್ರಿ ಆಗಿರ್ತಾನೋ ಅವನೇ ದೇಶದ ರಕ್ಷಣೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಇರೋರು. ಆದರೆ ಅಲ್ಲಿ ಈಗದ ಪ್ರಧಾನಿ ಬಂದು 2 ವರ್ಷ ಆಯಿತು. ಅದರ ಹಿಂದೆ ಒಬ್ಬ ಪ್ರಧಾನಮಂತ್ರಿ ಇದ್ದ, ಅವನಿಗೆ ವಿರೋಧ ಪಕ್ಷದ ನಾಯಕ. ಅವನು ಹೇಳಿದ ನಾನು ಸೈನಿಕನಾಗಿ ಬರ್ತೇನೆ ಅಂತ. ಈಗದ ಪ್ರಧಾನಮಂತ್ರಿಯ ಮಗ ಅವನು ಸೈನ್ಯಕ್ಕೆ ಸೇರಿದ, ಅವನು ಸೇರಿದಾನ. ಅವನು ಅಂದರೆ ಇಡೀ ದೇಶದ ಜನ ಆ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು, ದೇಶಕ್ಕೋಸ್ಕರ ನನ್ನ ಬದುಕಿರುವಂಥದ್ದು ಅಂತ ಹೇಳುವಂಥ ಚಿಂತನೆಯನ್ನು ಮೂಡಿಸಿರುವಂಥದ್ದು ಅಲ್ಲಿ ಶಿಕ್ಷಕ ವೃಂದ. ಮನೆಯಲ್ಲಿಯೂ ಅದೇ ಪಾಠ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಒಂದು ವಾಕ್ಯ ಇದೆ ನಮ್ಮಲ್ಲಿ. ಆದರೆ ಎಷ್ಟು ಜನ ತಾಯಂದಿರು ಆ ರೀತಿಯ ಚಿಂತನೆಯಲ್ಲಿ ತೊಡಗಿಕೊಂಡಿದ್ದಾರೆ? ಎಷ್ಟು ಜನ ಶಿಕ್ಷಕರು ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ದಾರೆ? ನನ್ನ ಮುಂದೆ ಇರುವಂಥ ಮಗು ಏನಾಗಬೇಕು ಅಂತ ನಾವೇನಾದ್ರು ಯೋಚನೆ ಮಾಡಿದವ? ಹಬ್ಬ ಅಂದರೆ ಅವನು ರ್ಯಾಂಕ್ ಪಡಿಬೇಕು, ಅತ್ಯಂತ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಬೇಕು, ಇನ್ನು ಭಾರಿ ಹೆಚ್ಚಾದರೆ ಅವನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಷ್ಟೇ ನಾವು ಯೋಚನೆ ಮಾಡ್ತಾ ಇರುವಂಥದ್ದು. ಆದರೆ ಇಸ್ರೇಲ್ನಂಥ ದೇಶದಲ್ಲಿ ಅಥವಾ ಉಳಿದಂಥ ಅನೇಕ ದೇಶಗಳಲ್ಲಿ ಆ ಮಗು ಏನಾಗಬೇಕು ಅಂತ ಇಲ್ಲಿದ್ದಂಥ ಶಿಕ್ಷಕ ಅವನು ಯೋಚನೆ ಮಾಡ್ತಾನೆ. ಶಿಕ್ಷಕ ಯಾವಾಗ ಗುರು ಆಗ್ತಾನೆ ಆವಾಗ ಅದನ್ನು ಯೋಚನೆ ಮಾಡ್ತಾನೆ. ಟೀಚರ್ ಅಲ್ಲ, ಮೇಡಮ್ ಅಲ್ಲ, ಮಿಸ್ ಮೊದಲೇ ಅಲ್ಲ. ನಮಗೆಲ್ಲ ಮಿಸ್ ಅಂತ ಹೇಳ್ಕೊಳ್ಳಿಕ್ಕೆ ಭಾರಿ ಖುಷಿ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಅನೇಕ ಸಂಗತಿಗಳು ಮಿಸ್ ಆಗಿದೆ. ನಮಗೆ ಒಳ್ಳೆಯದು ಸಿಕ್ಕಬೇಕೇನೋ ಆ ಸಂಗತಿಗಳು ಸಿಗ್ತಾ ಇಲ್ಲ ಇವತ್ತು. ಅಮೇರಿಕದಲ್ಲಿದ್ದವ್ರು ಹೇಳ್ತಾರೆ, ಅಮೇರಿಕದಲ್ಲಿರುವಂಥ ಸಣ್ಣ ಮಗುವಿಗೆ, ಅದು 3 ವರ್ಷದ, ಈಗ ನಾವು ಹೇಳ್ತಾ ಇರುವಂಥ LKG ಇರ್ಬೋದು, ಅಥವಾ ಬೇರೆ ಬೇರೆ ಹಂತದಲ್ಲಿರುವಂಥ ವಿದ್ಯಾರ್ಥಿಗಳಿರ್ಬೋದು, ಅವರೆಲ್ಲರಿಗೂ ಅವರು ಯೋಚನೆ ಮಾಡ್ತಾ ಇರುವಂಥ ದೃಷ್ಟಿಕೋನ ಗುರುಗಳದ್ದು ಹೇಗೆ ಅಂತ ಕೇಳಿದರೆ, ಎದುರಿನಲ್ಲಿರುವಂಥ ಮಗು ಅವನು ಅಮೇರಿಕದ ರಾಷ್ಟ್ರಾಧ್ಯಕ್ಷ ಆಗಬೇಕು ಅದು ಯೋಚನೆ ಮಾಡ್ತಾರೆ ಅಂತೆ. ರಾಷ್ಟ್ರಾಧ್ಯಕ್ಷ ಆಗಬೇಕು ಅಂತ ಹೇಳಿದರೆ ಚುನಾವಣೆಗೆ ನಿಲ್ಲಬೇಕು, ಬೈಡನ್ ಹಾಗೆ ಅಥವಾ ಟ್ರಂಪಿನ ಹಾಗೆ ಗೆದ್ದು ಆಗಬೇಕು ಅಂತ ಅಲ್ಲ. ರಾಷ್ಟ್ರಾಧ್ಯಕ್ಷ ಆಗೋದಂದರೆ ರಾಷ್ಟ್ರಕ್ಕೋಸ್ಕರ ಅವನು ಕೆಲಸ ಮಾಡಬೇಕು ಅಂತ. ಅದಕ್ಕೋಸ್ಕರ ಪ್ರತಿಯೊಂದು ಮಗುವನ್ನು ಆ ದೃಷ್ಟಿಯಲ್ಲಿ ಅವರು ನೋಡ್ತಾರೆ, ಆ ದೃಷ್ಟಿಯ ಚಿಂತನೆಯನ್ನು ಅವರಿಗೆ ಕೊಡ್ತಾರೆ. ಅದೇ ಚಿಂತನೆಯನ್ನು ಇಸ್ರೇಲ್ನವರು ಕೊಟ್ಟರು. ಅದಕ್ಕೋಸ್ಕರ ಇಸ್ರೇಲ್ನ ಜನ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅಥವಾ ತರುಣ ಅಥವಾ ತರುಣಿ 16 ವರ್ಷ ಆಗಬೇಕಾದ್ರೆ ಅವರು ಸೈನಿಕ ಶಿಕ್ಷಣವನ್ನು ಪಡ್ಕೊಳ್ಬೇಕು. ಆಮೇಲೆ 2 ವರ್ಷ ಸೈನ್ಯದಲ್ಲಿ ಕೆಲಸ ಮಾಡಬೇಕು ಪ್ರತಿಯೊಬ್ಬರು. ಅದು ಎಂಥವನು ಬೇಕಾದ್ರೆ ಇಲ್ಲಿ ಡಾಕ್ಟರ್ ಇರಲಿ, ಇಂಜಿನಿಯರ್ ಇರಲಿ, ಎಂಥವನು ಪ್ರತಿಯೊಬ್ಬನು ಅವನು ಕೆಲಸ ಮಾಡಬೇಕು. ಪ್ರತಿನಿತ್ಯ ಅಲ್ಲಿದ್ದಂಥವನು 1 ಗಂಟೆ ಅವನು ದೇಶಕ್ಕೋಸ್ಕರ ಕೋವಿ ಹಿಡಿದು ಗಡಿ ಕಾಯಬೇಕು. ಬೇರೆ ಬೇರೆ ದೇಶಕ್ಕೆ ಕೆಲಸಕ್ಕೆ ಹೋಗಿರ್ತಾರೆ, ಅಂಥವರೆಲ್ಲರೂ ವಾಪಸ್ ಬರ್ತಾರೆ. ಈ ಸಂದರ್ಭದಲ್ಲಿ 2 ಲಕ್ಷ ಸೈನಿಕರು ಇರುವುದೀಗ 3 ಲಕ್ಷ ಜನ ಹಿಂದೆ ಇದ್ದಂಥವ್ರು ಈಗ ಬಂಧಿಸ್ಕರ್ಕೊಂಡಿದ್ದಾರೆ. ಎಂಥ ಅದ್ಭುತವಾದಂಥ ಒಂದು ರಾಷ್ಟ್ರಭಕ್ತಿ ಇರ್ಬೋದು ನೋಡಿ, ರಾಷ್ಟ್ರ ಪ್ರೇಮ ಇರ್ಬೋದು, ದೇಶಕ್ಕೋಸ್ಕರನೇ ನಾನು ಇರುವುದು ಅಂತ. ಇವತ್ತಿನ ಅಧ್ಯಾಪಕರು ಆಗುವಂಥವ್ರು ನೀವು ಯಾರಿದ್ದೀರೋ ಅಥವಾ ಅಧ್ಯಾಪಕರಾಗಿ ಯಾರಿದ್ದೀರೋ, ನಾವು ಯೋಚನೆ ಮಾಡಬೇಕಾದ ಅದನ್ನು ಅಂತ. ಉಳಿದಂಥ ಅಂಕ ಗಳಿಸುವಂಥ ವಿಜ್ಞಾನವೋ ಅಥವಾ ಗಣಿತನೋ ಅಥವಾ ಇಂಗ್ಲೀಷೋ ಅಥವಾ ಇನ್ನು ಬೇರೆ ಭಾಷಾ ವಿಷಯನೋ ಸಮಾಜ ವಿಜ್ಞಾನನೋ ಅದೊಂದು ಭಾಗ. ಪ್ರಮುಖವಾಗಿ ಅವನಲ್ಲಿ ಆಗಬೇಕಾಗಿರೋದು ನನ್ನ ಬದುಕು ಯಾಕೆ ಅಂತ. ಅದು ಅದರಿಂದ ಏನು ಸಿಗ್ತದೆ ಅಂತ ಯೋಚನೆ ಮಾಡಲಿಕ್ಕೆ ನಮ್ಮ ಇಂಜಿನಿಯರಿಂಗೋ ಡಾಕ್ಟರ್, ನನ್ನ ಬದುಕು ಯಾಕೆ ಅಂತ ಹೇಳುವಂಥದ್ದನ್ನು ಅವನಲ್ಲಿ ಮೂಡಿಸುವಂಥ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಅಂದ್ಕೊಳ್ತೇನೆ. ನಾನು ಇಲ್ಲಿ ಮಾತಾಡ್ತಾ ಇರ್ತೇನೆ, ಅಲ್ಲಿ ಆಗ್ತಾ ಇರುವಂಥವ್ರು ಯಾರಿದ್ದಾರೋ ಪಂಚಾಯತಿ ಹೊಡಿತಾ ಇದ್ದಾರೆ. ಎಂಥ ದುರ್ದೈವ ನೋಡಿ ನಮ್ಮದು. ಇಲ್ಲಿ ಬಂದಿದ್ದೇವೆ ನಾವು, ನನ್ನ ಮಾತು ಒಪ್ತಿರೋ ಇಲ್ಲೋ 2ನೇ ವಿಷಯ. ನೀವು ಮಾತಾಡೋದಂತಾರೆ ಈ ಸಭೆಯಲ್ಲಿ ಕೂತ್ಕೊಳ್ಳೋದು ಯಾಕೆ? ನನಗೆ ಕಾಣ್ತಾ ಇದೆ ಮಾತಾಡಿ ನಿಮ್ಮನ್ನು. ನೀವು ಯೋಚನೆ ಮಾಡೋಲ್ಲ, ನಿಮ್ಮ ತರಗತಿಯಲ್ಲಿದ್ದಂಥ ವಿದ್ಯಾರ್ಥಿಗಳು ನೀವು ಪಾಠ ಮಾಡುವಾಗ ಅವರವರ ಪಂಚಾಯತಿಗೆ ಹೊಡೆದ್ರೆ ನೀವು ಬಿಡ್ತೀರಾ? ಗೊತ್ತಿಲ್ಲ ನನಗೆ ಹೇಗಿರ್ತೀನೋ ಅಂತ. ಬಿಡ್ಬೋದು, ಯಾಕಂದರೆ ನೀವೇ ಪಂಚಾಯತಿಗೆ ಹೊಡೆಯೋರು, ಅದಕ್ಕೆ ನೀವು ಅವರನ್ನು ಬಿಡಲಿಕ್ಕೂ ಸಾಕು. ಅದಕ್ಕೆ ನಾನು ಏನು ಹೇಳಿಕೊಡಬೇಕು, ಏನು ಚಿಂತನೆ ಕೊಡಬೇಕು. ಶೋಭಿತಾರವರು
ಪ್ರಿನ್ಸಿಪಾಲ್ರು ಹೇಳಿದರು, ನಮ್ಮಲ್ಲಿ ರಾಷ್ಟ್ರೀಯ ಚಿಂತನೆಯನ್ನು ಬೆಳೆಸ್ತೇವೆ ಅಂತ. ಕಳೆದ 75 ವರ್ಷಗಳಲ್ಲಿ ಯಾವಾಗ ನಮ್ಮ ದೇಶ ಸ್ವತಂತ್ರ ಆದಾಗಲೇ ಭಾರಿ ನೋವಿನ ಸಂಗತಿ ಅದು. ಅಖಂಡವಾದಂಥ ದೇಶ ನಮ್ಮದು ತ್ರಿಖಂಡ ಆಯಿತು. ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. 1947ರಲ್ಲಿ ನಾವು ಏನು ಅಂತ ಕೇಳಿದರೆ ಎಲ್ಲರೂ ಭಾರಿ ಸಂತೋಷದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಹೇಳು ಹಾಗೆ ಆವತ್ತಿನ ಸರ್ಕಾರನೂ ಮಾಡ್ತಾ ಬಂದಿದೆ. ಆದರೆ ಆ ದಿನ 1947 ಆಗಸ್ಟ್ 14-15 ಮಧ್ಯರಾತ್ರಿ ನಾವು ಸಹಸ್ರ ವರ್ಷದಿಂದ ಈ ಭೂಮಿಯನ್ನು ಸುಮ್ಮನೆ ಕರೀತಾ ಇರಲಿಲ್ಲ. ಕಲ್ಲು ಮಣ್ಣು ಮರ ಗಿಡ ಅಂತ ಯೋಚನೆ ಮಾಡ್ತಾಯಿಲ್ಲ. ಇದನ್ನು ಮಾತೃಭೂಮಿ ಅಂತ ಹೇಳಿದ್ದೇವೆ, ಕರ್ಮಭೂಮಿ ಅಂತ ಹೇಳಿದ್ದೇವೆ, ಪುಣ್ಯಭೂಮಿ ಅಂತ ಹೇಳಿದ್ದೇವೆ, ದೇವಭೂಮಿ ಅಂತ ಹೇಳಿದ್ದೇವೆ, ವೇದಭೂಮಿ ಅಂತ ಹೇಳಿದ್ದೇವೆ. ಅಂಥ ಭೂಮಿ ಯಾವುದಿದೆ ಮಾತೃಭೂಮಿ, ಅದು ತುಂಡಾಯಿತು. ಆ ದಿವಸ ಲಕ್ಷಾಂತರ ಜನ ಹಿಂದೂಗಳ ಮೇಲೆ ಅತ್ಯಾಚಾರ ಆಯಿತು, ಲಕ್ಷಾಂತರ ತಾಯಂದ್ರ ಮೇಲೆ ಅತ್ಯಾಚಾರ ಆಯಿತು. ಇವತ್ತೇನು ಹಮಾಸ್ನವರು ಇಸ್ರೇಲ್ನವರ ಮೇಲೆ ಮಾಡ್ತಾ ಇದ್ದಾರೆ, ಅದೇ ದೃಶ್ಯ. ಯುದ್ಧಕ್ಕೂ ಒಂದು ಧರ್ಮ ಇದೆ. ಹಿಂದಿನ ಕಾಲದಲ್ಲಿ ಧರ್ಮ ಯುದ್ಧ ಅಂತ ಇತ್ತು, ಆದರೆ ಇವತ್ತು ಆ ಧರ್ಮ ಯುದ್ಧ ನಡೀತಾ ಇಲ್ಲ. ಆದರೂ ಯುದ್ಧದಲ್ಲಿ ಒಂದು ಧರ್ಮ ಇದೆ. ಸಾಮಾನ್ಯ ನಾಗರಿಕನನ್ನು ಕೊಲ್ಲಬಾರ್ದು, ಹೆಣ್ಣು ಮಕ್ಕಳನ್ನು ಆ ರೀತಿ ಯಾವುದೇ ಅನ್ಯಾಯ ಮಾಡಬಾರ್ದು, ಮಕ್ಕಳನ್ನು ಕೊಲ್ಲಬಾರ್ದು ಅಂತ ಎಲ್ಲ ಈ ಧರ್ಮದ ಚಿಂತನೆಯನ್ನೇ, ಅಂದರೆ ಯುದ್ಧದಲ್ಲಿ ಇರಬೇಕಾದಂಥ ಧರ್ಮದ ಚಿಂತನೆಯನ್ನೇ ಬಿಟ್ಟು ಇವತ್ತು ಇಸ್ರೇಲ್ನಲ್ಲಿ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಮಕ್ಕಳನ್ನು ಅವರೊಂದು 40-50 ಅಂತ ಹೇಳಿದ್ದಾರೆ, ತಲೆ ಕತ್ತರಿಸಿದ್ರು. ನೆನ್ಪಿಟ್ಕೊಳ್ಳಿ, ಹೆಣ್ಣು ಮಕ್ಕಳು ನೀವು ನೋಡಿದ್ದೀರಾ? ಅವರನ್ನು ಹೇಳ್ಕೊಂಡು ಹೋಗಿ ಬತ್ತನೆ ಮಾಡಿ ಅವರ ಮೇಲೆ ಚೂರಿ ಹಾಕಿ ಅವರನ್ನು ಮೆರವಣಿಗೆ ಮಾಡಿದ್ದನ್ನು ನೀವು ನೋಡಿದ್ದೀರಾ? ನಾವು ಹೆಣ್ಣು ಮಕ್ಕಳಿಗೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸ್ಥಾನ ಕೊಡುವಂಥವ್ರು ನಾವು. ಇಡೀ ಜಗತ್ತಿನಲ್ಲಿದೆ, ಭಾರತದಲ್ಲಿ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಸ್ಥಾನ ಇದೆ. ಅದೆಲ್ಲವನ್ನು ಬಿಟ್ಟು ಇವತ್ತವರು ನಡೀತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಯಾವ ಶಿಕ್ಷಣವನ್ನು ಕೊಡಬೇಕು ನಮ್ಮ ಮಕ್ಕಳಿಗೆ? ಧರ್ಮ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು, ಜೀವನ ಮೌಲ್ಯಗಳೆಂದರೇನು, ಇದು ಭಾರಿ ಪ್ರಮುಖವಾದಂಥ ಅಂಶ. ನಾವು ಸುಮ್ಮನೆ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಮಾಡ್ತೇವೆ ಅಂತ ತಿಳ್ಕೊಳ್ಳಿ. ಅವನನ್ನು ಇಲ್ಲೆಲ್ಲ ಪತ್ರಿಕೆಯಲ್ಲಿ ಬರ್ತಾರೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ಸಾಕ್ಷರತೆ ಆಯಿತು ಅಂತ. ಸಾಕ್ಷರ ಅಂತ ಹೇಳುವಂಥದ್ದು ಅವನಿಗೆ ದಸ್ಕತ್ ಹಾಕಲಿಕ್ಕೆ ಬಂದರೆ ಸಾಕು. ಅದು ಯಾವಾಗ 1-2 ವರ್ಷದ ನಂತರ ಅಲ್ಲ, ಅಲ್ಲಿ ಒಂದು ಸಾಕ್ಷರತಾ ಒಂದು ಅಭಿಯಾನ ನಡೀತದೆ, ಆವಾಗ ಬಂದರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಬರೇ ಸಾಕ್ಷರ ಆದರೆ ಅದರ ಉಲ್ಟ ಮಾಡಿದರೆ ಅವನು ರಾಕ್ಷಸ ಅಂತ ಆಗ್ತಾನೆ. ಅದಕ್ಕೋಸ್ಕರ ಬರೇ ನಮ್ಮ ಶಿಕ್ಷಣವನ್ನು ಕೊಟ್ಟಾಗ ಇವತ್ತಿನ ಸ್ಥಿತಿಯನ್ನು ನೋಡ್ತೇವೆ. ಇವತ್ತೇನು ದೇಶದಲ್ಲಿ ಸಮಾಜದ ಮಧ್ಯದಲ್ಲಿ ಅನೇಕ ಕೆಟ್ಟದ್ದು ನಡೀತಾ ಇದೆಯಲ್ಲ, ಯಾಕೆಂದರೆ ಅವನು ಬರೀ ಸಾಕ್ಷರ ಆಗಿದ್ದಾನೆ, ಅವನು ರಾಕ್ಷಸ ಆಗಿದ್ದಾನೆ ಸಾಕ್ಷರತೆಯಿಂದ. ಅದಕ್ಕೆ ಮಾನವೀಯತೆಯನ್ನು ಕೊಡೋದು ಹೇಗೆ? ಭಾರತ ಜಗತ್ತಿಗೆ ಮಾನವೀಯತೆಯನ್ನು ಹೇಳಿಕೊಟ್ಟಿರೋದು. ಅದಕ್ಕೆ ಇಸ್ರೇಲ್ನವರು ಇವತ್ತು ನೆನಪು ಮಾಡ್ತಾ ಇರೋದು. ಜಗತ್ತಿನ ಬೇರೆ ಬೇರೆ ಮತಪಂಥರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಅವರ ದೇವರನ್ನು ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಏಕಮೇವ ದೇಶ ಇದ್ದರೆ ಅದು ಭಾರತ. ಅದು ಇಲ್ಲೇ ನಾವು ಅವರಿಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟರು, ನೀವು ನಿನ್ನ ದೃಷ್ಟಿಕೋನದಲ್ಲಿ ನೀವು ಬದುಕಿಕೊಳ್ಳಿ ಅಂತ. ಆದರೆ ನಾವು ಯಾರಿದ್ದೇವೆ, ನಾವು ಈ ಚಿಂತನೆಯ ಜನ ಯಾರಿದ್ದೇವೆ, ನಾವು ಚೆನ್ನಾಗಿ ಬದುಕಬೇಕಲ್ಲ. ಅದಕ್ಕೋಸ್ಕರ ಈ ದೇಶದಲ್ಲಿ ಸಾವಿರ ವರ್ಷಗಳಿಂದ ಬಂದಂಥ ಹಿಂದೂ ಸಮಾಜ ಯಾವುದಿದೆ, ಅದು ಜಗತ್ತಿಗೆ ಒಳ್ಳೆಯದು ಮಾಡುವಂಥ ಸಮಾಜ. ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಸತ್ಯನಾರಾಯಣ ಪೂಜೆನೋ ಶನಿ ಪೂಜೆನೋ ಇನ್ಯಾವುದೋ ಪೂಜೆಯನ್ನು ನೀವು ಮಾಡಿದರೆ, ಪೂಜೆ ಎಲ್ಲ ಮುಗಿದು ಪ್ರಸಾದ ಎಲ್ಲ ಕೊಟ್ಟಾದ ಮೇಲೆ ಅಲ್ಲಿದ್ದಂಥ ಪುರೋಹಿತರು ಒಂದು ತಟ್ಟೆ ಹಿಡ್ಕೊಂಡು ಪ್ರಸಾದ ಹಿಡ್ಕೊಂಡು ಬರ್ತಾರೆ. ಮನೆಯ ಯಜಮಾನತಿ ಯಾರು ಬನ್ನಿ, ಮಕ್ಕಳು ಬನ್ನಿ ಅಂತ. ಬಂದ ಮೇಲೆ ಅವರು ಹೇಳ್ತಾ ಇರುವಂಥದ್ದು, ನಿಮ್ಮ ಪೂಜೆಯಿಂದ ದೇವರಿಗೆ ಸಮಾಧಾನ ಆಗಿದೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ. ಎರಡನೇದವರು ಹೇಳ್ತಾ ಇರುವಂಥದ್ದು, ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ. ಮೂರನೇದವರು ಹೇಳ್ತಾ ಇರುವಂಥ, ನಿಮ್ಮ ಮನೆಯಲ್ಲಿರುವಂಥ 4 ಕಾಲಿನ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ. ಎಲ್ಲರ ಮನೆಯಲ್ಲಿ ಹೇಳ್ತಾರೆ, ನೀವೆಷ್ಟು ಕೇಳ್ಕೊಂಡಿದ್ದೀರೋ ಗೊತ್ತಿಲ್ಲ. 4ನೇ ಸಂಗತಿ ಅವರು ಹೇಳ್ತಾ ಇರುವಂಥದ್ದು, ಸರ್ವೇ ಜನ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದರೆ ಜಗತ್ತಿನಲ್ಲಿರುವಂಥ ಸುಮಾರು 780 ಕೋಟಿ ಜನಕ್ಕೆ ಒಳ್ಳೆಯದಾಗಲಿ ಅಂತ. ಹಣ ಕೊಟ್ಟದ್ದು ಯಾರು ಅಂತ ಕೇಳಿದರೆ ಪ್ರಕಾಶರು, ಅವರು ಪೂಜೆ ಮಾಡಿಸಿರೋದು. ಆ ಪುರೋಹಿತರು ಹೇಳುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಇದು ಜಗತ್ತಿನಲ್ಲಿ ನಾವು ಮಾತ್ರ ಹೇಳ್ತಾ ಇರುವಂಥದ್ದು, ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ಭಾರತ ಉಳಿಬೇಕಾಗಿರುವಂಥದ್ದು, ಬೆಳಿಬೇಕಾಗಿರುವಂಥದ್ದು, ತನ್ನ ಚಿಂತನೆಯನ್ನು ಬೆಳೆಸಬೇಕಾಗಿರುವಂಥದ್ದು ಆ ದೃಷ್ಟಿಯಿಂದ ಅವಶ್ಯಕತೆ. ಮೊನ್ನೆ
ಆಗಸ್ಟ್ 23ಕ್ಕೆ ಇನ್ನೊಂದು ಐತಿಹಾಸಿಕ ಘಟನೆ ಆಯಿತು ಗೊತ್ತಾ? ಆಗಸ್ಟ್ 23 ನಿಮ್ಮ ನಾಲಿಗೆ ತುದಿಯಲ್ಲಿ ಇರಬೇಕದು. ಏನು ನಡೀತು? ಒಬ್ಬೊಬ್ಬ ಯಾರೋ ಒಬ್ರು ಹೇಳಿದ್ರು ಫಣ್ ಮಾರಿ ಚಂದ್ರಯಾನ ಅಂತ. ಚಂದ್ರಯಾನ 3 ಆಯಿತು. ಅದಾದ ಕೂಡಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರೆಲ್ಲೋ ಇದ್ದರು ದಕ್ಷಿಣ ಆಫ್ರಿಕಾದಲ್ಲಿ, ಅಲ್ಲಿಂದ ಗ್ರೀಸಿಗೆ ಹೋದರು, ಅಲ್ಲಿಂದ ಸೀದಾ ಓಡಿಕೊಂಡು ಬಂದರು, ನೇರ ಬೆಂಗಳೂರಿಗೆ ಬಂದರು. ಯಾರ್ಯಾರು ವಿಜ್ಞಾನಿಗಳಿದ್ದರು ಅವರ ಜೊತೆಯಲ್ಲಿ ಮಾತುಕತೆ ಮಾಡಿದರು. ಅವರು ಮೊದಲನೇ ವಾಕ್ಯ ಹೇಳಿರುವಂಥದ್ದು, ನನ್ನ ಅದೃಷ್ಟ, ನನ್ನ ಜೀವನ ಇವತ್ತು ಪಾವನ ಆಯಿತು. ಯಾಕೆಂದರೆ ನಿಮ್ಮಂಥ ವಿಜ್ಞಾನಿಗಳನ್ನು ನೋಡುವುದೇ ಅದೇ ಒಂದು ಸೌಭಾಗ್ಯ ಅಂತ ಅವ್ರು ಹೇಳ್ತಾ ಮಾತಾಡ್ತಾ ಇವತ್ತು ಚಂದ್ರಯಾನ ಇದೆ, ಅದು ನಮ್ಮ ಸ್ವಂತಕ್ಕೋಸ್ಕರ ಅಲ್ಲ. ಅದು ಈ ದೇಶದ ಒಂದು ವಿಶೇಷತೆ ನೀವು ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಒಂದು ವೈಜ್ಞಾನಿಕ ಸಾಧನೆ ಮಾಡಿದರೆ ನಾವು ಪೇಟೆಂಟ್ ಮಾಡಿಕೊಳ್ಳಿಲ್ಲ. ನಮ್ಮ ಹಿರಿಯರು ಪೇಟೆಂಟ್ ಮಾಡಿಕೊಳ್ಳೋದಂದರೆ ಆಮೇಲೆ ಆ ವಸ್ತುವನ್ನು ಪುನಃ ಯಾರೋ ತಯಾರು ಮಾಡ್ತಾನೆ ಅಂತ ಅವನು ರಾಜಧನ ಕೊಡಬೇಕು, ರಾಯಲ್ಟಿ ಕೊಡಬೇಕು. ನಾವು ಮಾಡಲಿಲ್ಲ. ಯಾಕೆಂದರೆ ದೇವರು ನನಗೊಂದು ಅವಕಾಶ ಕೊಟ್ಟಿದ್ದಾನೆ ಸಮಾಜಕ್ಕೆ ಅಂತ. ಅದಕ್ಕೋಸ್ಕರ ಇವರು ಹೇಳಿದರು, ಚಂದ್ರಯಾನ ಮಾಡಿರುವಂಥದ್ದು, ಅಲ್ಲಿ ಹೋಗಿ ನಿಂತಿರುವಂಥದ್ದು, ಅಲ್ಲಿ ವೈಜ್ಞಾನಿಕ ಸಾಧನೆಯನ್ನು ಮಾಡಿದರೆ ಅದು ನಮಗೆ ಮಾತ್ರ ಅಲ್ಲ, ಅದು ಜಗತ್ತಿಗೋಸ್ಕರ. ಅದಕ್ಕೋಸ್ಕರ ಅವರು ಒಂದು ಶಬ್ದವನ್ನು ಉಪಯೋಗ ಮಾಡಿದರು, ಅವರು ಇಡೀ ಜಗತ್ತು ಅದು ಒಂದು ಅಂತ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ದೇಶ ಯೋಚನೆ ಮಾಡ್ತಾ ಇರೋದು. ಅಂಥ ಚಿಂತನೆಯನ್ನು ನಾವು ನಮ್ಮ ಮಕ್ಕಳಿಗೆ ಕೊಡಲಿಕ್ಕಾಗುತ್ತಾ? ನಮ್ಮ ದೇಶದ ವಿಶೇಷತೆಯನ್ನು ಹೇಳಲಿಕ್ಕಾಗುತ್ತಾ? ನಮ್ಮ ಧರ್ಮ ಅಂದರೆ ಏನು, ನಮ್ಮ ಸಂಸ್ಕೃತಿ ಅಂದರೆ ಏನು, ನಮ್ಮ ಜೀವನ ಮೌಲ್ಯಗಳೆಂದರೆ ಏನು, ಅದನ್ನು ಹೇಳಿಕೊಡಬೇಕಾಗಿರೋದೇ ಭಾರಿ ಪ್ರಮುಖವಾದಂಥ ವಿಷಯ. ಆಮೇಲೆ ಉಳಿದಂಥದ್ದೆಲ್ಲ ನೀವು ಪಾಠದಲ್ಲಿ ಏನೇನು ಅದರಲ್ಲಿ ಎಕ್ಸ್ಪರ್ಟೈಸ್ ಮಾಡಿಕೊಳ್ಳಿ, ಪಾಠವನ್ನು ಕಲಿಸಬೇಕಾಗಿರುವಂಥದ್ದು. ಆದರೆ ನಮ್ಮ ದೇಶದ ಬಗ್ಗೆ ಹೇಳಬೇಕು, ನಮ್ಮ ಮಹಾಪುರುಷರ ಬಗ್ಗೆ ಹೇಳಬೇಕು. ನಮ್ಮ ದೇಶದಲ್ಲಿ ಸಾವಿರಾರು ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿದ್ದಾರೆ. ಆ ಸಾಧನೆ ಮಾಡಿದಂಥವರನ್ನು ನಿಮ್ಮ ಮಕ್ಕಳ ಹತ್ರ ಹೇಳಿ. ಮಕ್ಕಳಿಗೇನಾದ್ರು ಪ್ರೇರಣೆ ಸಿಗಬೇಕಲ್ಲ, ನಾನು ಹೀಗೆ ಆಗಬೇಕು ಅಂತ. ಅದಕ್ಕೋಸ್ಕರ ನಾನಿರುವುದು ಜಗತ್ತಿಗೋಸ್ಕರ. ಅದಕ್ಕೆ ಅವರು ಹೇಳಿರುವಂಥದ್ದು ವಸುದೈವ ಕುಟುಂಬಕಂ ಅಂತ. ಇಡೀ ಜಗತ್ತು ಒಂದು ಕುಟುಂಬ ಅಂತ. ಇವತ್ತು ಅದು ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆಯಲ್ಲಿ ಕೂಡ ಅದು ಪ್ರತಿಧ್ವನಿಸ್ತಾ ಇದೆ, ವಸುದೈವ ಕುಟುಂಬಕಂ ಅಂತ. ಜಗತ್ತು ಒಂದೇ ಅಂತ. ನಾವು ಒಬ್ಬನೇ ಮಕ್ಕಳು. ವಿವೇಕಾನಂದರು ಅವತ್ತು ಅದನ್ನೇ ಹೇಳಿದೆ, ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದಾಗ ಅವ್ರು ಹೇಳಿರುವಂಥದ್ದು ಅದುವೇ, ನಾವೆಲ್ಲರೂ ಒಂದು ದೇವರ ಮಕ್ಕಳು ನಾವು ಅಂತ. ಅದು ಎಲ್ಲಿ ಬೇಕಾದ್ರೂ ಇರಲಿ, ಅಮೇರಿಕಾ ಇರಲಿ, ಆಸ್ಟ್ರೇಲಿಯಾ ಇರಲಿ, ಆಫ್ರಿಕಾ ಇರಲಿ, ಕಪ್ಪಿನವರಿರಲಿ, ಬಿಳಿಯವನಿರಲಿ, ಕಲ್ತವಿರಲಿ, ಕಲಿಯದೇವರಿರಲಿ, ಪಾಪದವನಿರಲಿ, ಶ್ರೀಮಂತ ಇರಲಿ, ಎಲ್ಲರೂ ಕೂಡ ಆ ದೇವರ ಅಂಶಗಳು ಅಂತ. ಒಂದು ಸಂಗತಿ ನಿಮಗೆ ಗಮನಕ್ಕೆ ಬರ್ತಾ ಇರ್ಬೋದು, ನೀವು ನಡೀತಾ ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರದೋ ಕಾಲಿಗೆ ನಿಮ್ಮ ಕಾಲು ಮುಟ್ಟುತ್ತೆ ಅಂತ ತಿಳ್ಕೊಳ್ಳಿ. ತಕ್ಷಣ ಒಂದು ರಿಫ್ಲೆಕ್ಸ್ ಆ್ಯಕ್ಷನ್, ಅವರ ಶರೀರವನ್ನು ಮುಟ್ಟಿ ನಮಸ್ಕಾರ ಮಾಡ್ತೇವೆ. ಯಾಕೆ ನಮಸ್ಕಾರ ಮಾಡ್ತೇವೆ? ಅವನ ಕಾಲಿಗೆ ನಮ್ಮ ಕಾಲು ಮುಟ್ಟಿದ್ರಿ ಏನು? ನಾವು ಹೇಳ್ತೇವೆ ಅವನಲ್ಲಿ ದೇವರಿದ್ದಾನೆ ಅಂತ. ನಮ್ಮ ಹಿರಿಯರು ಎಲ್ಲಿವರೆಗೆ ಅದನ್ನು ಮುಂದುವರಿಸಿದ್ರು ಅಂತ ಹೇಳಿದರೆ, ಅವನಲ್ಲಿರುವಂಥ ದೇವರು ಇನ್ಯಾರು ಅಲ್ಲ, ನನ್ನಲ್ಲಿರುವ ದೇವರ ಅಂಶವೇ ಅವನು. ಅದಕ್ಕೆ ನನ್ನ ದೇವರಿಗೆ ನಾನು ತುಳಿತಾ ಇದ್ದೇನೆ. ಇಷ್ಟು ವ್ಯಾಪಕವಾಗಿ ವಿಶಾಲವಾಗಿ ಯೋಚನೆ ಮಾಡ್ತಾ ಇರುವಂಥ ಚಿಂತನೆ ಅದು ಭಾರತದ್ದು. ಅದಕ್ಕೋಸ್ಕರ ನಾವು ಯೋಚನೆ ಮಾಡಬೇಕಾದ್ರೆ ಇಂಥ ಸತ್ವ ಯಾವುದಿರೋ ಭಾರಿ ಗಟ್ಟಿಯಾದಂಥ ಸತ್ವ ಅದು. ನಮ್ಮ ಸ್ವಾಭಿಮಾನದ ಚಿಂತನೆ ಅದು, ನಮ್ಮ ಸ್ವತಂತ್ರವಾದಂಥ ಚಿಂತನೆ ಅದು. ಅದಕ್ಕೋಸ್ಕರ ಈ ಸತ್ವ ಅಲ್ಲ ಬರೀ, ಇದು ಸ್ವತ್ವ, ಇದು ನಮ್ಮತನ ಇದು ಇರುವಂಥದ್ದು. ಅದನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸುವಂಥ ಒಂದು ದೊಡ್ಡ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ 2020ರಲ್ಲಿ ಒಂದು ಹೊಸ ಶಿಕ್ಷಣ ನೀತಿ ಬಂದಿದೆ. ಅದರದ್ದೇ ಭಾಗ ಇವತ್ತು ಅಂತ ಅಂದ್ಕೊಂಡಿದ್ದೇನೆ ನಾನು ಇದನ್ನೇನು ಭಾರಿ ಅಧ್ಯಯನ ಮಾಡಲಿಲ್ಲ. ಪ್ರಕಾಶನ್ ಅಂತವರು ನಿಮಗೆ ಅದು ಏನು ಅಂತ ಹೇಳ್ಬೋದು, ಗ್ರೂಪ್ ಸ್ಟಡಿ ಮಾಡೋದು ಹೇಗೆ ಏನು ಅಂತ ಹೇಳುವಂಥದ್ದು ಇರ್ಬೋದು. ಒಟ್ಟಿಗೆ ಮೂಲ ಚಿಂತನೆ, ನಮ್ಮ ದೇಶದ ಮೂಲ ಚಿಂತನೆಗಳು ಏನೇನಿದೆ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ, ಅವರಲ್ಲಿ ಸ್ವಾಭಿಮಾನ ನಿರ್ಮಾಣ ಆಗಬೇಕು ಅಂತ ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ಈಗ ಸಾವರ್ಕರ್ ಬಗ್ಗೆ ತುಂಬ ಮಾತಾಡ್ತಾರೆ. ನನ್ನ ಜೀವನದಲ್ಲಿ ನಾನು ಕಂಡಿರುವಂಥ ಒಬ್ಬ ಶ್ರೇಷ್ಠ ದೇಶಭಕ್ತ ಇದ್ದರೆ ವಿನಾಯಕ ದಾಮೋದರ ಸಾವರ್ಕರ್. ಎಂಥ ಅದ್ಭುತವಾದಂಥ ಕೆಲಸ. 12 ವರ್ಷದಲ್ಲಿ ದೇಶಕ್ಕೋಸ್ಕರ ಬದುಕಬೇಕು ಅಂತ ಯೋಚನೆ ಮಾಡಿದಂಥ ಮನುಷ್ಯ. ಅದಕ್ಕೋಸ್ಕರ ಇಂಗ್ಲೆಂಡಿಗೆ ಹೋದರು. ಇಂಗ್ಲೆಂಡ್ನಲ್ಲಿ ಅಲ್ಲಿ ಬಂದಿರುವಂಥ ಎಲ್ಲ ಬೇರೆ ಬೇರೆ ಬ್ಯಾರಿಸ್ಟರ್ ಆಗಲಿಕ್ಕೆ, ಮೆಡಿಸಿನ್ ಕಲೀಲಿಕ್ಕೆ ಎಲ್ಲ ಬಂದಂಥವರಿಗೆ ಎಲ್ಲರಿಗೂ ಕೂಡ ರಾಷ್ಟ್ರಭಕ್ತಿಯನ್ನು ಹೇಳಿಕೊಟ್ರು. ಅದಾದ ಮೇಲೆ ಅವರನ್ನು ರಿವಾಲ್ವರ್ ಸಪ್ಲೈ ಮಾಡ್ತಾರೆ ಅಂತ ಹೇಳೋದಕ್ಕೋಸ್ಕರ ಅವರು ಅರೆಸ್ಟ್ ಮಾಡಿದರು.
ಅರೆಸ್ಟ್ ಮಾಡಿ ವಾಪಸ್ ಬರಬೇಕಾದ್ರೆ ನಾನು ಸುಮ್ಮನೆ ಅರೆಸ್ಟ್ ಆಗಿ ಅವರ ಮಧ್ಯದಲ್ಲಿ ಇರೋದು ಯಾಕೆ, ನಾನು ಬದುಕಬೇಕು, ದೇಶಕ್ಕೋಸ್ಕರ ಬದುಕಬೇಕು ಅಂತ ಹಡಗಿನಿಂದ ಜಿಗಿದ್ರು ಸಮುದ್ರಕ್ಕೆ. ಮತ್ತೆ ಮೋಸ ಮಾಡಿ ಇಂಗ್ಲೆಂಡ್ನವರು, ಅವರು ಮೋಸನೇ ಮಾಡ್ತಾ ಇರೋದು ಇಂಗ್ಲೆಂಡ್ನವರು, ಅವರನ್ನು ಹಿಡಿದ್ರು. ಅದಾದ ಮೇಲೆ ಅವರನ್ನು ಕರಿನೀರಿನ ಶಿಕ್ಷೆ ಅಂಡಮಾನಿಗೆ ಕಳಿಸಿದ್ರು. ಯಾರು ಕಳ್ಳರಿದ್ದಾರೆ, ಕೊಲೆಗಾರರಿದ್ದಾರೆ, ಅತ್ಯಂತ ಕೆಟ್ಟ ನೀಚ ವ್ಯಕ್ತಿಗಳಿದ್ದಾರೆ, ಅವರನ್ನು ಕರಿನೀರಿನ ಶಿಕ್ಷೆಗೆ ಅಂಡಮಾನಿಗೆ ಹಾಕೋದು. ಸಾವರ್ಕರ್ ದೇಶಕ್ಕೋಸ್ಕರ ಬದುಕಿರೋದಕ್ಕೋಸ್ಕರ ಅವರನ್ನು ಅಲ್ಲಿಗೆ ಹಾಕಿದರು. ಒಬ್ಬ ಮನುಷ್ಯನಿಗೆ 2 ಬಾರಿ ಜೀವಾವಧಿ ಶಿಕ್ಷೆ ಇವತ್ತು ಜಗತ್ತಿನಲ್ಲಿ ಯಾರಿಗಾಗಿ ಆಗಿದ್ದರೆ ಅದು ವಿನಾಯಕ ದಾಮೋದರ ಸಾವರ್ಕರ್ಗೆ. 25 ವರ್ಷ 1910ರಿಂದ 1960ರವರೆಗೆ ಅಂತ ಬರೆದಿತ್ತು ಅವನ ಕುತ್ತಿಗೆಯಲ್ಲಿದ್ದಂಥದ್ದು. ಅಲ್ಲಿ ಹೋರಾಟ ಮಾಡಿದರು. ಅದಾದ ಮೇಲೆ ವಾಪಸ್ಸು ದೇಶಕ್ಕೆ ಬಂದರು. ದೇಶದಲ್ಲಿ ಮತ್ತೆ ನಮ್ಮ ಸಮಾಜದ ಒಗ್ಗೂಡುವಿಕೆಗೆ ಏನೇನು ಮಾಡಬೇಕು ಅದನ್ನು ಮಾಡಿದರು. ಸ್ವಾತಂತ್ರ್ಯ ಬಂದ ಮೇಲೆ ಯಾರೋ ಪಾಕಿಸ್ತಾನದಲ್ಲಿ ಅಲಿ ಖಾನ್ ಅಂತ ಹೇಳುವಂಥ ಪ್ರಧಾನಮಂತ್ರಿ ಭಾರತಕ್ಕೆ ಒಪ್ಪಂದಕ್ಕೆ ಬರ್ತಾನೆ ಅಂತ ಹೇಳುವಂಥ ಸಂದರ್ಭ 2 ಬಾರಿ ಕೂಡ ಇವರನ್ನು ಮತ್ತೆ ಜೈಲಿಗೆ ಹಾಕಿದ್ದಾರೆ. ಎಂಥ ದುರ್ದೈವ ನೋಡಿ ನಮ್ಮ ದೇಶದ್ದು. ಗಾಂಧೀಜಿ ಹತ್ಯೆ ಆದ ಸಂದರ್ಭದಲ್ಲಿ ಪುನಃ ಇವರನ್ನು ಬಂಧನ ಮಾಡಿದರು. ಹೀಗೆ ಒಬ್ಬ ಶ್ರೇಷ್ಠ ದೇಶಭಕ್ತ, ಅವನ ಕಥೆಯನ್ನೇನಾರು ನೀವು ಹೇಳ್ತೀರಾ? ಭಗತ್ ಸಿಂಗನ ಕಥೆಯನ್ನು ಹೇಳ್ತೀರಾ? ಚಂದ್ರಶೇಖರ್ ಆಜಾದ್ನ ಹೇಳ್ತೀರಾ? ಸುಭಾಷ್ ಚಂದ್ರ ಬೋಸ್ರನ್ನ ಹೇಳ್ತಾರೆ. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಸುಭಾಷ್ ಚಂದ್ರ ಬೋಸ್ರು, ನೆನಪಿರಲಿ ನಿಮಗೆ. ಸಿಂಗಾಪುರದಲ್ಲಿ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ, ಇಂಗ್ಲೆಂಡಿನ ವಿರುದ್ಧ ಹೋರಾಟ ಮಾಡಿದಂಥ ಮಹಾಪುರುಷ ಅವರು. ನಮಗೆ ಈ ಚಿತ್ರಗಳು ಯಾವಾಗ ಸಿಕ್ಕುದು? ನಮಗೆ ರಾಮನ ಬಗ್ಗೆ ಹೇಳಿದ್ರ, ಕೃಷ್ಣನ ಬಗ್ಗೆ ಹೇಳಿದ್ರ, ಭೀಮನ ಬಗ್ಗೆ ಹೇಳಿದ್ರ, ಯಾವುದೋ ಫ್ಯಾಂಟಮನ ಬಗ್ಗೆ ಹೇಳ್ತೀರಾ ನೀವು? ಹರ್ಕುಲೆಸ್ ಯಾವುದೋ ಚಿತ್ರ ಬರೆದೇನೋ ಮಾಡಿದನು, ಅಥವಾ ಅದರಲ್ಲಿ ಭೀಮನ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಹನುಮಂತರ ಬಗ್ಗೆ ಹೇಳಲಿಕ್ಕೆ ಆಗೋಲ್ವ ನಮಗೆ? ಜೀವಂತ ವ್ಯಕ್ತಿಗಳು ನಮ್ಮ ಮಣ್ಣಿನಲ್ಲಿ ಹುಟ್ಟಿ ನಮ್ಮ ಸಮಾಜಕ್ಕೋಸ್ಕರ ಒಳ್ಳೇದು ಮಾಡಿದಂಥವ್ರು. ಅಂಥವರ ಕಥೆಗಳನ್ನು ನೆನಪಿಟ್ಕೊಳ್ಳಿ. ಜಗತ್ತಿನ ಏಕಮೇವ ದೇಶ ಎಲ್ಲಿ ತಾಯಂದಿರು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಅಂದರೆ ಅದು ಭಾರತದಲ್ಲಿ ಮಾತ್ರ. ಅದು ಝಾನ್ಸಿ ರಾಣಿ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ನಮ್ಮ ಕರಾವಳಿ ಹಬ್ಬಕ್ಕ ಇರ್ಬೋದು. ಒಬ್ಬಳು ಹೆಣ್ಣು ಮಗಳು, ವಿದ್ಯಾಭ್ಯಾಸ ಇಲ್ಲ, ನಾವು ಹೇಳಿಕೊಟ್ಟಂಥ 7ನೇ ಕ್ಲಾಸಿನ ಸರ್ಟಿಫಿಕೇಟ್ ಇಲ್ಲ, 10ರದ್ದು ಇಲ್ಲ, PUC ಇಲ್ಲ, ಡಿಗ್ರಿ ಇಲ್ಲ. ಅಂಥ ಹೆಣ್ಣು ಮಗಳೊಬ್ಬಳು ಯಾರಂತ ಗೊತ್ತಾಯ್ತಾ? ಚಿತ್ರದುರ್ಗದ ಕೋಟೆಯನ್ನು ಒಳಗೆ ಗಂಡ ಕಾಯ್ತಾ ಇದ್ದ. ಗೊತ್ತಾಯ್ತಾ? ಈಗಲಾದ್ರು ಇಲ್ಲ, ಗೊತ್ತಾಯ್ತು. 2 ವಿಶೇಷ ಅವಳದ್ರಲ್ಲಿ. ಮಧ್ಯಾಹ್ನ ಊಟಕ್ಕೆ ಬಂದ ಗಂಡ, ಅವನೇ ಕಾಯ್ತಾನೆ. ಅವನು ಊಟ ಬಡಿಸಿದ್ಲಿ ಇವಳು. ಬಡಿಸಿ ಹೊರಗೆ ಬರಬೇಕಾದ್ರೆ ಶತ್ರುಗಳು ಮುಸಲ್ಮಾನರು ನುಗ್ಗುತ್ತಾ ಇದ್ದಾರೆ ಕೋಟೆಗೆ. ಏನು ಮಾಡಬೇಕು? ನನ್ನ ರಾಜನಿಗೆ ನಾನು ಮಾತು ಕೊಟ್ಟಿದ್ದೇನೆ, ನನ್ನ ಗಂಡ ಮಾತು ಕೊಟ್ಟಿದ್ದೇನೆ, ಆ ಮಾತನ್ನು ಉಳಿಸಿಕೊಳ್ಬೇಕು. ಅದಕ್ಕೋಸ್ಕರ ಇವಳು ತಕ್ಷಣ ಒಳಗೊಡ್ತಾಳೆ ಗಂಡನಿಗೆ ಸುದ್ದಿ ತಿಳಿಸ್ಲಿಕ್ಕೆ. ಆದರೆ ನಮ್ಮ ಸಂಸ್ಕೃತಿ ಏನು ಹೇಳ್ತದೆ? ಊಟ ಮಾಡುವವರನ್ನು ಎಬ್ಬಿಸಬಾರದು. ಒಳಗೆ ಹೋದಾಗ ಇವನು ಊಟ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಹೊರಗೆ ಬಂದರು. ಈಗ ಗಂಡನ ಮಾತು ಏನು ಅದನ್ನು ಉಳಿಸ್ಕೊಳ್ಬೇಕು ಅಂತ ಸೊಂಟಕ್ಕೆ ಆ ಸರಗನ್ನು ಕಟ್ಟಿಕೊಂಡು ಅಲ್ಲೇ ಇದ್ದಂಥ ಒನಕೆ ಹಿಡ್ಕೊಂಡು ಆ ಬರುವಂಥ ಶತ್ರುಗಳನ್ನು ಸಂಹಾರ ಮಾಡ್ತಾನೆ ಹೋದ್ಲು ಅವಳು. ಆಮೇಲೆ ಮೋಸದಿಂದ ಅವಳನ್ನು ಕೊಂದರು. ನಾನು ಹೇಳಿದೆ, ಅಂಥ ಹೆಣ್ಣು ಮಕ್ಕಳು ಕಂಡ್ರೆ ಅದು ಭಾರತದಲ್ಲಿ ಮಾತ್ರ. ಅಂಥ ದೊಡ್ಡ ಪರಂಪರೆ ಇದೆ. ನೀವೆಲ್ಲ ಅದಕ್ಕೆ ಸೇರಿ ಇರುವಂಥದ್ದು. ನೀವೆಲ್ಲ ಪಾಶ್ಚಿಮಾತ್ಯಕ್ಕೆ ನೋಡ್ಲಿಕ್ಕೆ ಹೊರಟಿದ್ದೀರಾ. ನಾನು ಇಲ್ಲಿ ಬಂದು ನೋಡಿದೆ, ಒಬ್ಬರು ಟೀಚರ್ ಹಾಕೊಂತವ್ರು ಪ್ಯಾಂಟ್ ಹಾಕ್ಕೊಂಡು ಬಂದ್ದಾರೆ. ನಾವು ಏನು ಸಂಸ್ಕೃತಿಯನ್ನು ಹೇಳ್ಕೊಡ್ತೇವೆ ಅವರಿಗೆ? ನಮಗೆ ಏನಾದ್ರು ಹೇಳ್ಕೊಡ್ಬೇಕಲ್ಲ. ನಿಮ್ಮನ್ನು ನೋಡ್ತಾರೆ ಮಕ್ಕಳು, ನೀವು ಹೇಗಿರ್ತೀರಿ ಅಂತ ನೋಡ್ತಾರೆ ಮಕ್ಕಳು. ನೀವು ಪಾಠ ಮಾಡೋದಕ್ಕಿಂತ ಹೆಚ್ಚು ನಿಮ್ಮ ರೀತಿ ನೀತಿ ಮಾತುಕತೆಗಳು ವ್ಯವಹಾರಗಳು ಏನಿದೆ ಅಂತ ಅವ್ರು ನೋಡ್ತಾರೆ. ನಾವು ಅಂಥವ್ರಾಗಬೇಕಲ್ವ. ನನ್ನ ಮಾಡೆಲ್ ಆಗುವಂಥ ಯಾರು ಮಾಡೆಲ್ ಈಗ ಮಗುವಿಗೆ? ಆದರ್ಶ ಯಾರು? ನಾವು ಆಗ್ತೇವೆ ಆದರ್ಶ? ನಾನು ಹೇಳಿದ್ದು, ಆದರ್ಶ ಇಲ್ಲದೆ ಮಗುವನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಭಾಷಣ ಮಾಡಿದೆ, ನಿಮಗೆಲ್ಲರಿಗೂ ಹೇಳಿಸ್ತದೆ, ಅಯ್ಯೋ ಅಟ್ರಾಸಿ ಮಾತಾಡ್ತಾನೆ ಮಾರ್ಯಾರೆ ಅಂತ ನಿಮಗೆ ಕೆಲವರಿಗೆ ಕಂಡಿರ್ಬೋದು. ಯಾವಾಗ ನಿಲ್ಲಿಸ್ತೇನೆ 1-2 ನಿಮಿಷದಲ್ಲಿ, ಅದರಲ್ಲಿ 2 ಪ್ರಶ್ನೆ ಏನಿಲ್ಲ. ಯಾವಾಗ ಕಾಣ್ತದೆ ಅಂತ ಕೇಳಿದರೆ, ನೀವು ಹಾಗೆ ಇದ್ದಾಗ ಆವಾಗ ಮಗುವಿಗೆ ಅನಿಸಿದೆ, ನಾನು ನನ್ನ ಗುರುಗಳ ರೀತಿಯಲ್ಲಿ, ಅಧ್ಯಾಪಕ ರೀತಿಯಲ್ಲಿ ನಾನು ಬೆಳಿಬೇಕು ಅಂತ. ಅಂಥ ರೀತಿಯಲ್ಲಿ ನಿಮ್ಮ ಮಾತುಕತೆ, ವ್ಯವಹಾರ, ವೇಷಭೂಷಣ ಅದೆಲ್ಲವೂ ನಿಮ್ಮ ಹತ್ರ ಇದ್ದರೆ ಆವಾಗ ನಿಮ್ಮನ್ನು ಮಕ್ಕಳು ಒಪ್ಕೊಳ್ತಾರೆ. ಅಂಥ ಶ್ರೇಷ್ಠ ಮಕ್ಕಳನ್ನು ತಯಾರು ಮಾಡುವಂಥ ಶ್ರೇಷ್ಠ, ಇನ್ನೆಲ್ಲ ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಉಳಿದವರೆಲ್ಲ ಇದ್ದಾರೆ. ಅದೆಲ್ಲಕ್ಕಿಂತ ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ಭಾರಿ ಪ್ರಮುಖ ಪಾತ್ರ ವಹಿಸ್ತಾ ಇರೋದು ನೀವು. ಅದಕ್ಕೋಸ್ಕರ ನಿಮಗೆ ಅನಿಸಿರುವುದು, ಯಾಕೆ BITಗೆ ಬರ್ತೀರಾ ಅಂತ ಕೇಳಿದರೆ, ಬೇರೆ ಏನು ಕೆಲಸ ಸಿಗಲಿಲ್ಲ ಮಾತ್ರ, ನೀನು ಮಾಸ್ಟರ್ ಆದರೂ ಆಗುವ ಅಂತ. ದಯವಿಟ್ಟು ಹಾಗೆ ತಿಳ್ಕೊಳ್ಬೇಡಿ.
ನೀವು ಅತ್ಯಂತ ಶ್ರೇಷ್ಠ ಒಂದು ಸ್ಥಾನಕ್ಕೆ. ಒಂದೇ ನಿಮಿಷ, ನನ್ನ ಜೊತೆಯಲ್ಲಿ ನನ್ನೊಬ್ಬರು ಕಾರ್ಯಕರ್ತರಿದ್ದು ಕಚಂಪಾಡಿ ಸುಬ್ರಹ್ಮಣ್ಯ ಭಟ್ ಅಂತ. ಕರ್ತಿದ್ದೀರಾ ಇವತ್ತು? ಇಲ್ಲಲ್ಲ, ಇವತ್ತು ಬರಲಿಲ್ಲ. ಇವತ್ತು ಅವರೊಬ್ಬರು ಹೈಸ್ಕೂಲ್ನ ಅಧ್ಯಾಪಕರಾಗಿ ಸ್ವಯಂ ನಿವೃತ್ತಿ ತಗೊಂಡವರು. ನಾನು ಮತ್ತು ನಾವಿಬ್ಬರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ RSSನ ಕಾರ್ಯಕರ್ತರು. ಅನೇಕ ಕಡೆಗಳಿಗೆ ನಾವು ಪ್ರವಾಸ ಮಾಡ್ತಾಯಿದ್ದೆವು. ನಾನೊಬ್ಬ MBBS ಆದವನು. ನನಗೊಂದು ಸಣ್ಣದಿತ್ತು, ನಾನು MBBS, ಅವ್ರನ್ನಿಂದ ಸ್ವಲ್ಪ ದೊಡ್ಡವ ಅಂತ. ಯಾವುದೇ ಊರಿಗೆ ಹೋದರೂ ಕೂಡ ಅವರಿಗೆ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಇವರಿಗೆ ಕೆಲಸಕ್ಕೆ ಗುರುತು ಸಿಗೋದಿಲ್ಲ. ಏನು ಅಂತ ಕೇಳಿದರೆ, ಸರ್ ನಾನು ನಿಮ್ಮ ಶಿಷ್ಯ ಸರ್. ಒಂದು ಕಡೆಯಲ್ಲಿ ಹೋದಾಗ ಇನ್ನೊಬ್ಬಳು ನಮಸ್ಕಾರ ಮಾಡಿದ್ಲು. ನೀನು ಯಾರು ಅಂತ ಕೇಳಿದೆ, ನಿಮ್ಮ ಶಿಷ್ಯೆ ಮಗಳು ಸರ್. ಎಂಥ ಅದ್ಭುತ ರೀ! ನಿಮಗೆ ಶಿಕ್ಷೆ ಸಿಕ್ಕುವಂಥ ಒಂದು ಗೌರವ ಜಗತ್ತಲ್ಲಿ ಇನ್ನು ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾವುದು ಸಿಕ್ಕದೇ ಇಲ್ಲಿ ಬಂದದ್ದು ಅಂತ ಯೋಚನೆ ಮಾಡಬೇಡಿ, ಒಳ್ಳೆಯದನ್ನು ಯೋಚನೆ ಮಾಡಿ ಬಂದಿದ್ದೇನೆ. ಈ ಸಮಾಜವನ್ನು, ಈ ದೇಶವನ್ನು, ಜಗತ್ತನ್ನು ಬದಲಾವಣೆ ಮಾಡುವಂಥ ಅತ್ಯಂತ ಶ್ರೇಷ್ಠ ಮಕ್ಕಳನ್ನು ತಯಾರು ಮಾಡ್ತೇನೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಬದುಕಾಗಲಿ, ಆ ರೀತಿ ನಿಮ್ಮ ಯೋಚನೆ ನಡೀಲಿ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತು. Navratna Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratna Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.